ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ತನ್ನೂರಿನ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆನ್ನುವ ನಿಟ್ಟಿನಲ್ಲಿ ಆರಂಭಿಸಿದ ಶಾಲೆಯೊಂದು ಇದೀಗ ಮುಚ್ಚುವ ಹಂತದಲ್ಲಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ವರದಿ ಇಲ್ಲಿದೆ ನೋಡಿ. ಮಾಜಿ ಶಾಸಕ ಸ್ವಾತಂತ್ರ್ಯ ಹೋರಾಟಗಾರ ಸಂಜೀವನಾಥ ಐಕಳ ಪ್ರಾರಂಭಿಸಿದ ಪುನರೂರು ಭಾರತ್ ಮಾತಾ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಚ್ಚಲು ಆಡಳಿತ ಮಂಡಳಿ ಮುಂದಾಗಿದೆ. ಎಲ್ಲೆಡೆ ಮಕ್ಕಳ ಸಂಖ್ಯೆ ಕಡಿಮೆಯಾದ್ದರಿಂದ ಸರ್ಕಾರಿ ಶಾಲೆ ಮುಚ್ಚಿದರೆ ಇಲ್ಲಿ ಮಕ್ಕಳ ಸಂಖ್ಯೆ ಇದ್ದು ಆಡಳಿತ ಮಂಡಳಿಯ ನಿರುತ್ಸಾಹದಿಂದ ಶಾಲೆ ಮುಂದುವರಿಯುವುದು ಕಷ್ಟ ಸಾಧ್ಯವಾಗಿದೆ. ಆಗಿನ ಮುಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಸಂಜೀವನಾಥ ಐಕಳ 1956ರಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಭಾರತ್ ಮಾತಾ ಶಾಲೆಯನ್ನ ಪ್ರಾರಂಭಿಸಿದ್ದು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನ ಶಾಲೆಗೆ ಸುರಿದಿದ್ದರು. ಸರ್ಕಾರದಿಂದ ಬರುತ್ತಿದ್ದ ವೇತನವನ್ನು ಶಾಲೆಗೆ ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ್ದರು. ಇಲ್ಲಿ ಕಲಿತ ಅನೇಕರು ಪ್ರತಿಷ್ಠಿತ ಹುದ್ದೆಯಲ್ಲಿದ್ದಾರೆ. ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣವಾಗಿದ್ದರೆ ಇಲ್ಲಿ ಕಳೆದ ಬಾರಿ 7ನೇ ತರಗತಿಯವರೆಗೆ 64 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಈ ಬಾರಿಯೂ ಸುಮಾರು 20 ಮಕ್ಕಳು 1ನೇ ತರಗತಿಗೆ ಸೇರುವವರಿದ್ದರು. ಆದರೆ ಪ್ರಸ್ತುತ ಕಲಿತಿದ್ದ ಎಲ್ಲಾ ಮಕ್ಕಳ ಪೋಷಕರಿಗೆ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವೀಣಾ ಅವರು ಕರೆ ಮಾಡಿ ಶಾಲೆ ಮುಚ್ಚುತ್ತಿದ್ದೇವೆ, ನಿಮ್ಮ ಮಕ್ಕಳನ್ನ ಬೇರೆ ಕಡೆಗೆ ಸೇರಿಸಿ ಎಂದಿದ್ದಾರೆ. ಇದೇ ವಿಚಾರ ಚರ್ಚೆಗೆ ಕಾರಣವಾಗಿದೆ. ಇಂಗ್ಲೆಗ್ ಕಾಲ್ ಪುರ ಮತ್ತದು ನಿಗಲ ಜೋಕ್ಲೆನ್ ಬೇತ ಶಾಲೆಗೂ ಸೇರಲ್ಲೇ ಕೊಂಡದು ಮಾತಾ ಜೋಕ್ಲೆಗ್ಲ ಮಾತಾ ಜೋಕ್ಲ ಅಪ್ಪರ್ಲೆಗ್ಲ ಕಾಲ್ ಮತ್ತ ಪಂತೇರು ಅಂಡಲ್ಲ ಆ ಜೋಕ್ಲೆಗ್ ಒಂದೇ ಶಾಲೆಗೆ ಓಡ್ ಬಂದು ಒಂದೇ ಶಾಲೆಗೂ ಮಾತಾ ಬೈದೇರು ಅಕ್ಕ ಎಂಕ್ಲೆಗ್ ದೂರ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಪೂರ ಕಡ ಬಿಡ್ರೆ ಎಂಕ್ಲೆಗ್ ಕಾಸಿದ್ದು ಎಂಕ್ಲು ಬಜ್ಜಿ ಪಾಪದಾಕಲಿ ಅಂಥದ್ದು ಎಂಕ್ಲೆಗ್ ಒಂದೇ ಕನ್ನಡ ಮೀಡಿಯಂ ಶಾಲೆ ಮುಲ್ಪನೆ ಶಾಲೆ ಓಡ್ಕೊಂಡು ಎಂಕ್ಲೆಗ್ ಒಂದೇ ಆಸೆ ಜೋಕ್ಲೇನು ಎಂಕುಲ್ಲ ಕಲ್ದಿನ ಹಾಕಲು ಒಂದೇ ಶಾಲೆಗೂ ಎಂಕಲ್ನ ಜೋಕುಲ್ಲ ಎಂಕಲ್ನ ಪುಲ್ಯಾರಲ್ಲ ಒಂದೇ ಶಾಲೆ ಕಲ್ಪೋಡು ಬಂದು ಎಂಕ್ಲೆಗ್ ಒಂದೇ ಆಸೆ. ಶಾಲಾ ಆಡಳಿತ ಮಂಡಳಿ ಮುಚ್ಚುವ ಪರಿಸ್ಥಿತಿ ಬಂದಿದೆ. ನಮಗೆ ಇದೇ ಶಾಲೆ ಬೇಕು, ಬೇರೆ ಶಾಲೆಗೆ ಕಳಿಸುವ ತಾಕತ್ತು ನಮಗಿಲ್ಲ. ಇದೇ ಶಾಲೆ ಇಂಗ್ಲೀಷ್ ಮೀಡಿಯಂಗೆ ಕಲಿಸುವ ತಾಕತ್ತು ನಮ್ಮ ಹತ್ರ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿಸೋಣ. ಇಲ್ಲಿ ಶಾಲೆಗೆ ಬರುವ ತುಂಬ ಮಕ್ಕಳಿದ್ದಾರೆ. ನಮ್ಮ ಮನೆಯ ಸುತ್ತಮುತ್ತ ಇಲ್ಲೇ ಬರ್ತಾರೆ. ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ವೀಣಾ ಶಾಲೆಗೆ ಬೀಗ ಹಾಕಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಕ್ಕಳನ್ನ ಶಾಲೆಯ ಜಗಲಿಯಲ್ಲಿಯೇ ಕುಳ್ಳಿರಿಸಿದ್ದಾರೆ. ಇಲಾಖಾ ಅಧಿಕಾರಿಗಳು, ಪೊಲೀಸರು, ಮಕ್ಕಳ ಪೋಷಕರು ವಿನಂತಿಸಿದರೂ ಶಾಲೆಯ ಬೀಗ ತೆಗೆಯದೇ ಇದ್ದು ಪೋಷಕರು ಸದ್ಯ ಇಲ್ಲಿನ ಮಕ್ಕಳ ಮತ್ತು ಶಿಕ್ಷಕರ ಜವಾಬ್ದಾರಿ ನಾವೇ ನೋಡಿಕೊಳ್ಳುತ್ತೇವೆ ಎಂದು ಲಿಖಿತವಾಗಿ ನೀಡಿದ ಬಳಿಕ ಮಧ್ಯಾಹ್ನ 12:15ಕ್ಕೆ ಶಾಲೆಯ ಬೀಗ ತೆರೆದು ಮಕ್ಕಳನ್ನು ಒಳಬಿಡಲಾಯಿತು. ಭಾರತ್ ಮಾತಾ ಹಿರಿಯ ಪ್ರಾಥಮಿಕ ಶಾಲೆ ಪುನರೂರು ಇದನ್ನು 1954ರಲ್ಲಿ ಶ್ರೀಯುತ ಸಂಜೀವನಾಥ ಐಕಲ್ ಅವರು ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ಮಾಜಿ ಶಾಸಕರು ಆಗಿದ್ದರು. ಅವರು ಆರಂಭಿಸಿದ ಈ ಶಾಲೆಯನ್ನು ಇವತ್ತು ಏಕಾಏಕಿ ಶಾಲೆ ಮುಚ್ಚುತ್ತೇವೆ ಅಂತ ಹೇಳಿ ಆಡಳಿತ ಮಂಡಳಿಯವರು ಬಂದು ಬೀಗ ಹಾಕಿದರು. ಅದನ್ನು ನಮ್ಮ ಇಲಾಖೆಯವರೆಲ್ಲ ಬಂದು ಎಲ್ಲ ಬೀಗ ತೆಗೆಸಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿದೆ 64 ಮಕ್ಕಳಿದ್ದರು. ಅದರಲ್ಲಿ 16 ಮಕ್ಕಳು 7ನೇ ತರಗತಿಯಿಂದ 8ನೇ ತರಗತಿಗೆ ತೇರ್ಗಡೆಯಾಗಿ ಹೋಗಿರುತ್ತಾರೆ. ಮತ್ತು ಇಲ್ಲಿ ಹೊಸ ದಾಖಲಾತಿ 20 ಮಕ್ಕಳು ಇದ್ದರು. ಇವರು ಫೋನ್ನ ಮುಖಾಂತರ ಎಲ್ಲರಿಗೂ ನಾವು ಶಾಲೆ ಮುಚ್ಚುತ್ತೇವೆ ಅಂತ ಹೇಳಿದ್ದಕ್ಕೆ ಅವರು ಇನ್ನು 1ನೇ ತಾರೀಕಿಂದ ಪ್ರಾರಂಭ ಶಾಲೆ ಇದೆ, ಹಾಗೆ ಅವರು ಬರಲೂಬಹುದು. ಹಾಗಾಗಿ ಶಾಲೆ ಆರಂಭ ಆಯಿತು ಇವತ್ತು. ಇನ್ನು ನಾಳೆಯಿಂದ ನಿತ್ಯ ಶಾಲೆ ಆರಂಭ. ಮತ್ತು ಈಗ ಪ್ರಭಾರ ಅವರು ನಿವೃತ್ತರಾದ ಶಿಕ್ಷಕಿ ಉಷಾ ಮೇಡಮ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಹಾಗೆ ಇನ್ನು ಹೊಸ ಶಿಕ್ಷಕರು ಬರುವ ತನಕ ಅವರನ್ನೇ ನಾವು ನೇಮಿಸಿದ್ದೇವೆ. ಹಾಗೆ ಅತಿಥಿ ಶಿಕ್ಷಕರು 4 ಜನ ಇದ್ದಾರೆ. ಅವರು 7-8 ವರ್ಷದಿಂದ ಇದೇ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದಾರೆ. ಸಂಜೀವನಾಥ ಐಕಳ ಮತ್ತು ಅವರ ಮಗ ವಿನೋಬನಾಥ ಐಕಳ ಶಾಲೆಯನ್ನ ಉತ್ತಮವಾಗಿ ನಡೆಸುತ್ತಿದ್ರು. ಆದರೆ ಸಂಜೀವನಾಥ ಐಕಳ ಸೊಸೆ ವೀಣಾ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ
ಕೇವಲ ಹೆಸರಿಗೆ ಮಾತ್ರ ಇದ್ದಾರೆ. ಶಾಲೆಯಲ್ಲಿ ಒಬ್ಬರು ಶಿಕ್ಷಕಿ ಮತ್ತು 4 ಮಂದಿ ಅತಿಥಿ ಶಿಕ್ಷಕರಿದ್ದು, ಅತಿಥಿ ಶಿಕ್ಷಕರಿಗೆ ದಾನಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು, ಪೋಷಕರು ಸೇರಿ ಸಂಬಳ ನೀಡುತ್ತಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರು ಉದಾತ್ತ ಧ್ಯೇಯವನ್ನಿಟ್ಟುಕೊಂಡು ಆರಂಭಿಸಿದ ಸರ್ಕಾರಿ ಶಾಲೆಯೊಂದು ಈ ರೀತಿ ಸೊರಗುತ್ತಿರುವುದು ವಿಷಾದನೀಯ ಸಂಗತಿ. ನಿಶಾಂತ್ ಕಿಲೆಂಜೂರು, ನಮ್ಮ ಗುಡ್ ಲೈಟ್ 24x7